ಎರಡೂವರೆ ಅದಾದ ಬಳಿಕ ಮತ್ತೆ ಮನೆಗೆ ಮರಳುತ್ತೀರಾ ಅಂದ್ರೆ ಸಿಗ್ಲಿಲ್ಲ ಅಂತ ನಾವು ಬೆಳ್ತಂಗಡಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಪುನಃ ನಾವು ಅಲ್ಲಿ ಹುಡುಕಾಡಿದ್ದೇವೆ ಅದೇ ಜಾಗದಲ್ಲೆಲ್ಲ ಅಲ್ಲಿ ಇದ್ರು ಜನಗಳು. ಅಂದ್ರೆ 9ನೇ ತಾರೀಕಿಗೆ ಪೊಲೀಸರು ಯಾರಾದ್ರೂ ಬಂದಿದ್ರ ಹುಡುಕಾಡೋದಕ್ಕೆ ಅಥವಾ ಖಾಲಿ ತಾವು ಊರಿನವ್ರು ಮಾತ್ರ? ಇಲ್ಲ, ಪೊಲೀಸರು ಇದ್ರು. ಅವ್ರು ಬೆಳ್ತಂಗಡಿಯಿಂದ ನಮ್ಮೊಟ್ಟಿಗೆ ಬಂದಿದ್ರಲ್ಲ, ಆವಾಗ ಜನಗಳು ಒಟ್ಟಿಗೆ ಸೇರಿ ಹುಡುಕಾಡಿದೆ. ಪೊಲೀಸರು ಇದ್ರು ನಮ್ಮ ಜೊತೆನೆ. ಅಲ್ಲಿ ಜನಗಳೆಲ್ಲ ನಾವು ಬೆಳ್ತಂಗಡಿಯಿಂದ ಬರುವಾಗ ಆ ಜಾಗದಲ್ಲಿ ಎಲ್ಲ ಫುಲ್ಲು ಜನ ಇತ್ತು. ಸೊ 10ನೇ ತಾರೀಕು ಬೆಳಿಗ್ಗೆ ಮತ್ತೆ 2ನೇ ಬಾರಿಗೆ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತೀರಾ? ಹೌದು, ನಾನು ಹೋಗಿಲ್ಲ, ನಾನು ಮನೇಲಿದ್ದೆ, ನನಗೆ ಗೊತ್ತೇ ಆಗಿಲ್ಲ. ಯಾಕಂದರೆ ಮಗುವಿದ್ದೆ ನನ್ನ ತಲೆಯಲ್ಲಿ ಇತ್ತು ಏನಾದ್ರು ಅಂದರೆ ಈ ಸಲ ಇವಳನ್ನು ಹೀಗೆ ಮಾಡ್ತಾರೆ ಹೀಗೆ ಬಿಸಾಡ್ತಾರೆ ಅಂತ ನನಗೆ ಅದು ನನ್ನ ಇದರಲ್ಲಿ ಇರಲಿಲ್ಲ, ತಲೆಯಲ್ಲಿ ಇರಲಿಲ್ಲ. ಆಮೇಲೆ ಅದೇ ಮನೆಗೆ ಬಂದರು. ಆವಾಗ ನಾನು ಕೇಳಿದ್ದೆ ನನ್ನ ಮಗಳು ಸಿಕ್ಕಿದ್ದಿಲ್ಲ ಅಂತ. ಎಷ್ಟು ಗಂಟೆಗೆ ಮೇಡಮ್? ಅದು ಒಂದು ಮಧ್ಯಾಹ್ನ ಆಗ್ಬೋದು, ಎಷ್ಟು ಅಂತ ನನಗೆ ಈಗ ನೆನಪಿಲ್ಲ. ಕೇಳಿದ್ದೆ, ಆವಾಗ ಜನ ಎಲ್ಲ ಸೇರಿದ್ರು. ಆವಾಗ ನಾನು ಕೇಳಿದೆ ಮಗಳು ಸಿಕ್ಕಿದ್ದಾಳೆ. ಆವಾಗ ಹೇಳಿದರು ಮಗಳು ಸಿಕ್ಕಿದ್ದಾಳೆ, ಹೇಗಿದ್ದಾರೆ ಅಂತ ನಾನು ಕೂಡ ಕೇಳಿದೆ. ಜೀವಂತಾಗಿದ್ದು ಹುಷಾರಾಗಿದ್ದಾಳೆ ಅಂತ ನನಗೆ ಹೇಳಿದರು. ಆಮೇಲೆ ಸಾಯಂಕಾಲ ಸರ್ 6-7:30 ಗಂಟೆಗೆ ನನ್ನ ತಾಯಿ ಮನೆಯಿಂದ ನನ್ನನ್ನು ನನ್ನ ಸೌಜನ್ಯ ತಂದೆಯ ಮನೆಗೆ ಕರ್ಕೊಂಡು ಹೋದರು. ಆವಾಗ ಅಲ್ಲಿ ತುಂಬ ಜನನೇ ಇದ್ದರು. ಅಲ್ಲಿ ತನಕ ತಮಗೆ ವಿಷಯ ಗೊತ್ತಿಲ್ಲ? ಏನು ಸರ್? ಅಲ್ಲಿ ತನಕ ನಿಮಗೆ ಈ ವಿಷಯ ಗೊತ್ತಿಲ್ಲ ಸರ್, ನನಗೆ ಗೊತ್ತಿರಲಿಲ್ಲ. ಹುಷಾರಾಗಿದೆ ಅಂದರೆ ನನಗೆ ತುಂಬಾ ಸಂತೋಷ ಆಯಿತು. ಹೇಗಾದರೂ ನನ್ನ ಮಗಳು ಸಿಕ್ಕಿದ್ರೆ ಹೇಗೆ ಇರಲಿ ಸರ್, ಮಗಳು ಸಿಕ್ತಿಲ್ಲ ಅಂತಂದು ನನಗೆ ಸಂತೋಷ, ಓದ ಜೀವ ಬಂದಂತಾಗಿದೆ. ಆಮೇಲೆ ಮನೆ ಹೋಗುವಾಗ ಅಲ್ಲಿ ಮಗಳನ್ನು ಮಲಗಿಸಿದ್ರು ಸರ್.